ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವಾಗ ನಾವು ಲಂಚಿಗೆ ಹೊರಗೆ ಬಂದಿದ್ದೇವೆ. ಶಮೂರ ರೆಸ್ಟೋರೆಂಟ್ ಅಂತ ಇಂಡಿಯನ್ ಸ್ಟೈಲ್ ಇದು, ಅಂದರೆ ಡಾಬಾ ಸ್ಟೈಲ್ ರೆಸ್ಟೋರೆಂಟ್ ಥರ. ಇಲ್ಲಿ ನಿಮಗೆ ರೈಸ್ ಐಟಮ್ ಎಲ್ಲ ಏನು ಸಿಗೋದಿಲ್ಲ, ಬರೀ ಗ್ರೇವಿ ಆರ್ಡರ್ ಮಾಡಲಿಕ್ಕೆ. ರೋಟಿ ನಿಮಗೆ ಎಷ್ಟು ಬೇಕಾದ್ರೂ ಕೊಡ್ತಾರೆ, ಅನ್ಲಿಮಿಟೆಡ್. ತೋರಿಸ್ತೇನೆ ನಾನು ಟೇಸ್ಟ್ ಹೇಗಿದೆ ಅಂತ ಹೇಳ್ತೇನೆ. ಇಲ್ಲಿ ಆಲ್ಮೋಸ್ಟ್ ಎಲ್ಲ ರೆಸ್ಟೋರೆಂಟ್ಗಳಲ್ಲಿ ಈ ಥರ ಒಂದು ಸಣ್ಣ ಸ್ಟ್ಯಾಂಡ್ ಮೇಲೆ ಕ್ಯಾಂಡಲ್ ಇಟ್ಟು ನಾವು ಆರ್ಡರ್ ಮಾಡಿದ ಡಿಶನ್ನು ಅದರ ಮೇಲೆ ಇಡ್ತಾರೆ. ಯಾಕಂದರೆ ಇಲ್ಲಿ ಚಳಿ ಜಾಗ ಆಗಿರೋದ್ರಿಂದ ಡಿಶ್ ಬೇಗ ತಣ್ಣಗಾಗ್ತದೆ, ಅದಕ್ಕೆ ಅವರು ಈ ಥರ ಕ್ಯಾಂಡಲ್ ಮೇಲೆ ಇಡ್ತಾರೆ. ಈ ಹೋಟೆಲಲ್ಲಿ ಫಿಕ್ಸ್ಡ್ ಮೆನು ಅಂತ ಏನಿಲ್ಲ, ಅಂದರೆ ರಿಟರ್ನ್ ಮೆನು ಇಲ್ಲ. ಒಂದು 4-5 ನಾನ್ ವೆಜ್ ಐಟಮ್ಸ್ ಇದೆ, ಒಂದು 2-3 ವೆಜ್ ಐಟಮ್ಸ್ ಇದೆ. ನಾವಿವತ್ತು ಚಿಕನ್ ಬಟರ್ ಮಸಾಲ, ಹಾಗೆ ಚಿಕನ್ ಮಸಾಲ ಮತ್ತು ಒಂದು ಮಟನ್ ಕೀಮಾ ತರಿಸಿದ್ದೇವೆ. ಒಳ್ಳೆದಿದೆ, ಪ್ರಿಪ್ರೇಷನ್ ಇಂಡಿಯನ್ ಸ್ಟೈಲಲ್ಲೇ ಇದೆ, ಆದರೆ ಸ್ವಲ್ಪ ಡಿಫ್ರೆಂಟ್ ಇದೆ ಅಷ್ಟೇ. ನಮ್ಮ ಇಂಡಿಯಾದಲ್ಲಿ ಬಟರ್ ಚಿಕನ್ ಸ್ವಲ್ಪ ಸ್ವೀಟ್ ಇರ್ತದೆ, ಇಲ್ಲಿ ಸ್ವಲ್ಪ ಸ್ಪೈಸಿ ಇದ್ದಿತ್ತು. ಯಾಕಂದರೆ ಇಲ್ಲಿ ಆಪ್ಷನ್ಸ್ ಇದೆ, ನಮಗೆ ಸ್ವೀಟ್ ಬೇಕಿದ್ರೆ ಸ್ವೀಟ್ ಅಥವಾ ಸ್ಪೈಸಿ ಬೇಕಿದ್ರೆ ಸ್ಪೈಸಿ ನಾವು ಆರ್ಡರ್ ಮಾಡಿದಾಗೆ. ಒಳ್ಳೇದಿದ್ದು 3 ಡಿಶ್ ಕೂಡ ನಮಗೆ ತುಂಬ ಒಳ್ಳೇದಾಯಿತು. ನೈರೋಬಿಯಲ್ಲಿ ಬೆಳಿಗ್ಗೆ ಒಂದು 7:30 ಹೊತ್ತಿಗೆ ತರಕಾರಿ ಅವರೆಲ್ಲ ಬರ್ತಾರೆ ಇಲ್ಲಿ ಕಂಪೌಂಡಿಗೆ ಸೇಲ್ ಮಾಡೋದಕ್ಕೆ. ತುಂಬ ಫ್ರೆಶ್ ಇರ್ತದೆ ತರಕಾರಿ. ಹಾಗೆ ಬಾರ್ಗೇನಿಂಗ್ ಮಾಡಿದರೆ ಸ್ವಲ್ಪ ಕಡಿಮೆ ಸಹ ಮಾಡ್ತಾರೆ. ಇಲ್ಲಿ ಮಾರ್ಕೆಟಲ್ಲೆಲ್ಲ ಸ್ವಲ್ಪ ಫಿಕ್ಸ್ ಇರ್ತದೆ, ಈ ಥರ ಅರ್ಧ kg 1 kg ತಗೊಳ್ಳೇಬೇಕಂತ. ಬಟ್ ಇವರು ಕಡಿಮೆ, ಅಂದರೆ ಸ್ವಲ್ಪ ಸ್ವಲ್ಪ ಕೂಡ ಕೊಡ್ತಾರೆ. ತುಂಬ ಫ್ರೆಂಡ್ಲಿ ಇದ್ದಾರೆ ಕೂಡ. ಹಾಗೆ ನಮಗೆ ಯಾವುದಾದ್ರೂ ತರಕಾರಿ ಬೇಕಿದ್ರೆ ಅವ್ರ ಹತ್ರ ಹೇಳಿದರೆ ನೆಕ್ಸ್ಟ್ ದಿನ ತಂದು ಕೊಡ್ತಾರೆ. ಇವರಿಗೆ ಬೆಳಿಗ್ಗೆ 7:30ಇಂದ ಮಧ್ಯಾಹ್ನ 1 ಗಂಟೆ ತನಕ ಮಾತ್ರ ಅಲೌಡ್ ಇರ್ತದೆ ಈ ಥರ ಬರಲಿಕ್ಕೆ. 1 ಗಂಟೆ ನಂತರ ಇಲ್ಲಿ ಕಂಪೌಂಡ್ ಒಳಗೆ ಅಲೌ ಮಾಡೋದಿಲ್ಲ ಸೇಲ್ ಮಾಡೋದಕ್ಕೆ. ಹಾಗೆ ಇಲ್ಲಿ ವೆಜಿಟೇಬಲ್ಸ್ ಇದು ಮಾರ್ಕೆಟ್ ಕೂಡ ಇದೆ. ಅದನ್ನು ನಿಮಗೆ ನೆಕ್ಸ್ಟ್ ಯಾವಾಗಲಾದರೂ ವ್ಲಾಗಲ್ಲಿ ತೋರಿಸ್ತೇನೆ ನಿಮಗೆ ಹೇಗೆ ಉಂಟಂತ. ಹಾಯ್, ನಾವಿವಾಗ ಜಸ್ಟ್ ಊಟ ಎಲ್ಲ ಮುಗಿಸಿ ಇವಾಗ ಒಂದು ಇಲ್ಲಿ ನೈರೋಬಿ ನ್ಯಾಷನಲ್ ಮ್ಯೂಸಿಯಂ ಇದೆ, ಅಲ್ಲಿಗೆ ಬಂದಿದ್ದೇವೆ. ಈ ಮ್ಯೂಸಿಯಮನ್ನು 1929 ಕಟ್ಟಿದ್ದಾರೆ. ಇದು ವರ್ಷದ 365 ಡೇಸ್ ಕೂಡ ಓಪನ್ ಇರ್ತದೆ. ಹಾಗೆ ಇದು ಬೆಳಿಗ್ಗೆ 8:30ಇಂದ ಸಾಯಂಕಾಲ 5:30 ತನಕ ಓಪನ್ ಇದೆ. ಇಲ್ಲಿ ಈ ಮ್ಯೂಸಿಯಮಲ್ಲಿ ನಿಮಗೆ ಕೀನ್ಯಾದು ಹಿಸ್ಟ್ರಿ, ಸ್ವಲ್ಪ ಕಲ್ಚರ್, ಇಲ್ಲಿದು ನೇಚರ್ ಬಗ್ಗೆ, ಕಂಟೆಂಪ್ರರಿ ಆರ್ಟ್ ಬಗ್ಗೆ ಎಲ್ಲ ಇಲ್ಲಿ ಇಟ್ಟಿದ್ದಾರೆ. ನಾನು ತೋರಿಸ್ತೇನೆ ನಿಮಗೆ ಒಳಗಡೆ. ನೀವೀಗ ನೋಡ್ತಾ ಇರೋದು ಕೀನ್ಯಾದ ಮ್ಯಾಪ್. ಇಲ್ಲಿ ಕೀನ್ಯಾದಲ್ಲಿ ಯಾವ್ಯಾವ ಏರಿಯಾದಲ್ಲಿ ಯಾವ್ಯಾವ ಬಟರ್ಫ್ಲೈ ಸಿಗ್ತದೋ ಅದನ್ನು ಆ ಏರಿಯಾದ ಪ್ರಕಾರ ಇಲ್ಲಿ ಜೋಡಿಸಿ ಇಟ್ಟಿದ್ದಾರೆ. ತುಂಬಾ ವೆರೈಟೀಸ್ ಇದೆ. ಹಾಗೆಯೇ ಆಫ್ರಿಕಾದಲ್ಲಿ ಯಾವ್ಯಾವ ಜಾತಿಯ ಪಕ್ಷಿಗಳು ಸಿಗ್ತದೋ ಅದನ್ನು ಕೂಡ ಇಲ್ಲಿ ಪ್ರಿಸರ್ವ್ ಮಾಡಿ ಇಟ್ಟಿದ್ದಾರೆ. ಪಕ್ಷಿಗಳಲ್ಲಿ ತುಂಬಾ ವೆರೈಟೀಸ್ ಇದ್ದಿತ್ತು. ನನಗೆ ಎಲ್ಲವನ್ನು ಇಲ್ಲಿ ವಿಡಿಯೋದಲ್ಲಿ ತೋರಿಸ್ಲಿಕ್ಕಾಗಲಿಲ್ಲ. ಇವಾಗ ನೀವು ಒಂದು ಆನೆದ ಅಸ್ಥಿಪಂಜರ ನೋಡ್ತಿರ್ಬೋದು.
ಇದರ ಹೆಸರು ಆಮದ್. ಮೊದಲಿನ ಕಾಲದಲ್ಲಿ ದಂತಕ್ಕೋಸ್ಕರ ಆನೆಗಳನ್ನು ತುಂಬಾ ಭೇಟಿ ಆಡ್ತಿದ್ರು. ಇದರ ದಂತ ತುಂಬ ಉದ್ದ ಇರೋದ್ರಿಂದ ಇದರ ರಕ್ಷಣೆಗೋಸ್ಕರ 2 ಸೆಕ್ಯೂರಿಟೀಸನ್ನು ಕೂಡ ಇಟ್ಟಿದ್ರು. ಕೀನ್ಯಾದಲ್ಲಿ ಫಸ್ಟ್ ಕಮರ್ಷಿಯಲ್ ಬ್ಯಾಂಕ್ ಸ್ಟಾರ್ಟ್ ಆದದ್ದು ಅಂದರೆ ಅದು ಬ್ಯಾಂಕ್ ಆಫ್ ಇಂಡಿಯಾ. ಇದು 1896 ಸ್ಟಾರ್ಟ್ ಆದದ್ದು. ಅದರಿಂದ ಮೊದಲು ಇಲ್ಲಿ ಕೀನ್ಯಾದಲ್ಲಿ ಇಂಡಿಯನ್ ಕರೆನ್ಸೀಸ್ ಜಾಸ್ತಿ ಯೂಸ್ ಆಗ್ತಾ ಇದ್ದಿದ್ದು. ಬ್ಯಾಂಕ್ ಆಫ್ ಇಂಡಿಯಾ ಬ್ರಾಂಚ್ ಯಾವ ಥರ ತೋರ್ತಾ ಇದ್ದಿದ್ದು ಅಂತ ನಾನು ನಿಮಗೆ ಇಲ್ಲಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೇನೆ. ಮ್ಯೂಸಿಯಂ ಇದು ಕಾಂಪ್ಲೆಕ್ಸ್ ಒಳಗೆ ಫಿಶ್ ಅಕ್ವೇರಿಯಂ ಹಾಗೆ ಸ್ನೇಕ್ ಪಾರ್ಕ್ ಕೂಡ ಇದ್ದಿತ್ತು. ಸುಮಾರು ವೆರೈಟಿದ್ದು ಹೊಸ ಹೊಸ ಫಿಶ್ ನೋಡ್ಲಿಕ್ಕೆ ಸಿಕ್ಕಿತ್ತು. ಖುಷಿ ಆಯಿತು. ಮ್ಯೂಸಿಯಂ ತುಂಬ ಒಳ್ಳೇದಿದ್ದಿತ್ತು ನಮಗೆ. ಸುಮಾರೆಲ್ಲ ಕೀನ್ಯಾದ ಕಲ್ಚರ್ ಬಗ್ಗೆ ಸಹ ಎಲ್ಲ ನೋಡ್ಲಿಕ್ಕೆ ಸಿಕ್ಕಿತ್ತು. ಮ್ಯೂಸಿಯಂ ಅಂತೂ ತುಂಬ ದೊಡ್ಡದಿದೆ. ಇದೆಲ್ಲ ಕಂಪ್ಲೀಟ್ ಆಗಿ ನೋಡ್ಲಿಕ್ಕೆ ಒಂದು ಅರ್ಧ ದಿನ ಆದರೂ ಬೇಕಾಗ್ತದೆ. ಬಟ್ ನಾವು ಲಾಸ್ಟಿಗೆ ನಮಗೆ ಸಾಕಾಗಿತ್ತು ನಡೆದು. ಅದಕ್ಕೆ ಜಾಸ್ತಿ ಹೊರಗೆ ಎಲ್ಲ ಗಾರ್ಡನ್ ಎಲ್ಲ ಸುಮಾರು ಇದ್ದಿದ್ದು, ಅದನ್ನೆಲ್ಲ ನಾವು ಜಾಸ್ತಿ ನೋಡ್ಲಿಕ್ಕೆ ಹೋಗ್ಲಿಲ್ಲ. ಮ್ಯೂಸಿಯಂ ಮಾತ್ರ ತುಂಬ ಒಳ್ಳೇದಿದೆ. ಯಾರಾದರೂ ಕೀನ್ಯಾಗೆ ಬಂದರೆ ಖಂಡಿತವಾಗ್ಲೂ ನೀವು ಈ ಮ್ಯೂಸಿಯಂ ಅಲ್ಲಿಗೆ ವಿಸಿಟ್ ಮಾಡಿ. ಇವತ್ತಿನ ವ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ನಿಮ್ಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನಾನಿನ್ನು ನಿಮಗೆ ನನ್ನ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೇನೆ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಅನುಷಾ ತುಷಾರ್ ವ್ಲಾಗ್ಸ್. ಬಾಯ್.